9 ವರ್ಷದ ಹಳೆ ಗ್ಲೂಕೋಸ್ ಪ್ಯಾಕೆಟ್ಗೆ ಹೊಸ ಲೇಬಲ್ ಹಚ್ಚಿ ಮಾರಾಟ ಮಾಡಲು ಯತ್ನಿಸಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಯ ಜೆನೆರಿಕ್ ಮೆಡಿಸಿನ್ ಮೆಡಿಕಲ್ ಸ್ಟೋರ್ನಲ್ಲಿ ಗ್ಲೂಕೋಸ್ ಪ್ಯಾಕೆಟ್ ಪತ್ತೆಯಾಗಿದೆ. ವ್ಯಕ್ತಿಯೊಬ್ಬರು ಗ್ಲೂಕೋಸ್ ಪ್ಯಾಕ್ ತೆಗೆದುಕೊಂಡು ನೋಡಿದಾಗ 2012ನೇ ಇಸವಿಗೆ ಮಾರ್ಕರ್ನಿಂದ ರಬ್ ಮಾಡಿ 2021 ಎಂದು ಲೇಬಲ್ ಹಾಕಲಾಗಿತ್ತು. ಈ ಬಗ್ಗೆ ಜಿಲ್ಲಾ ಸರ್ಜನ್ ಮೆಡಿಕಲ್ ಸ್ಟೋರ್ಗೆ ಭೇಟಿ ನೀಡಿ ಔಷಧಿಗಳನ್ನು ಪರಿಶೀಲನೆ ಮಾಡಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ.